ಅರುಣ್ ಕುಮಾರ್ ಪುತ್ತಿಲ ಈ ಹೆಸರು ಕಳೆದ ವಿಧಾನಸಭಾ ಚುನಾವಣೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆಮಾತಾಗಿದೆ. ಬಿಜೆಪಿಯ ಭದ್ರಕೋಟೆಯಲ್ಲಿ ಬಿಜೆಪಿ ಎದುರೇ ಬಂಡಾಯ ಎದ್ದು ಸಾಮಾನ್ಯ ಕಾರ್ಯಕರ್ತನೊಬ್ಬನ ಪವರ್ ಏನು ಎಂದು ತೋರಿಸಿಕೊಟ್ಟ ವ್ಯಕ್ತಿ. ವಿಧಾನಸಭಾ ಚುನಾವಣೆಯ ಬಳಿಕವೂ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಚರ್ಚೆಯಾಗುತ್ತಿದ್ದ ವ್ಯಕ್ತಿ ಇದೀಗ ಮತ್ತೆ ತನ್ನ ಮಾತೃಪಕ್ಷಕ್ಕೆ ಸಾಮಾನ್ಯ ಕಾರ್ಯಕರ್ತರಂತೆ ಹಿಂದಿರುಗಿದ್ದಾರೆ. ಅವನನ್ನು ಕೇಳೋರು ಯಾರಿದ್ದಾರೆ? ಅವನಿಗೆ ಹೇಳಿದ್ದೆ, ಅವನು ನಡೆದದ್ದೇ ದಾರಿ, ಅವನಿಗೆ ಹಿಂದೆ ಮುಂದೆ ಯಾರು ಇಲ್ವೇ ಇಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪುತ್ತೂರಿನಿಂದ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿಗೆ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ತನ್ನದೇ ಬೆಂಬಲಿಗರೊಂದಿಗೆ ಟಿಕೆಟ್ಗಾಗಿ ಭಾರೀ ಪೈಪೋಟಿ ನೀಡಿದ್ದರೂ ಕೂಡ. ಆದರೆ ಕೊನೆ ಕ್ಷಣದಲ್ಲಿ ಬಿಜೆಪಿ ಟಿಕೆಟ್ ಕೈತಪ್ಪಿತ್ತು. ಇದಾದ ಬಳಿಕ ಪುತ್ತೂರಿನಲ್ಲಿ ನಡೆದದ್ದು ಒಂದು ಇತಿಹಾಸ. ಅಧಿಕಾರ ನಮ್ಮಲ್ಲಿಲ್ಲ, ಹಣದ ವ್ಯವಸ್ಥೆ ನಮ್ಮಲ್ಲಿಲ್ಲ, ಆದರೆ ಇವತ್ತು ನಿಮ್ಮ ಮುಂದೆ ಕೈ ಬೇಡಿ ನಾನು ಕೇಳ್ತಾ ಇದ್ದೇನೆ, ನೀವು ಆಶೀರ್ವಾದವನ್ನು ಮಾಡಿ ನಿಮ್ಮ ಮನೆ ಮಗನಾಗಿ ನನ್ನನ್ನು ಸ್ವೀಕಾರ ಮಾಡಿ ನೀವು ಸೆರಗನ್ನು ನಿಟ್ಟು ಯಾವ ರೀತಿ ಮಾಲಿಂಗೇಶ್ವರ ಪ್ರಸಾದವನ್ನು ಸ್ವೀಕಾರ ಮಾಡ್ತೀರಾ, ಮತದ ಜೊತೆಗೆ ಒಂದು 10 ರೂಪಾಯಿ ನಮಗೆ ಹಾಕಿ ನಮ್ಮನ್ನು ಈ ಚುನಾವಣೆಯಲ್ಲಿ ಎದುರಿಸುವುದಕ್ಕೆ ನಮಗೆಲ್ಲರಿಗೂ ನೀವು ಸಹಕಾರ ಕೊಡಿ ಅನ್ನತಕ್ಕಂಥ ವಿನಂತಿಯನ್ನು ಮಾಡ್ತಾ ಅವರು ಮಾಡಿರ್ತಕ್ಕಂಥ ಆರೋಪಗಳಿಗೆ ಆ ಮಹಾಲಿಂಗೇಶ್ವರ ದೇವರು ಉತ್ತರವನ್ನು ಕೊಡ್ತಾರೆ. ಬಿಜೆಪಿಯ ಭದ್ರಕೋಟೆಯಲ್ಲಿ ಬಿಜೆಪಿಗೆ ಪರ್ಯಾಯವಾಗಿ ಕಾರ್ಯಕರ್ತರ ಪಡೆಯನ್ನ ಕಟ್ಟಿಕೊಂಡ ಪುತ್ತಿಲ ಪಕ್ಷೇತರರಾಗಿ ಅಖಾಡಕ್ಕೆ ಇಳಿದರು. ಬಿಜೆಪಿಯ ಹಿರಿಯ ಮುಖಂಡರು ಅರುಣ್ ಕುಮಾರ್ ಪುತ್ತಿಲ ವಿರುದ್ಧ ಕತ್ತಿ ಮಸೆದಿದ್ದರು. ಯಾವುದೇ ಕಾರಣಕ್ಕೂ ಅರುಣ್ ಕುಮಾರ್ ಪುತ್ತಿಲ ಗೆಲ್ಲಬಾರದೆಂಬ ಹಠದಲ್ಲಿ ಬಿಜೆಪಿ ತನ್ನ ಎಲ್ಲ ಶಕ್ತಿಯನ್ನ ಬಳಸಿತ್ತು. ಯಾರೊಬ್ಬ ಎದ್ದು ನಿಂತು ನಾನು ಹಿಂದುತ್ವ ಅಂತ ಹೇಳುದು, ಹಿಂದೆನೂ ಹಿಂದುತ್ವಕ್ಕೋಸ್ಕರ ಏನು ಕೆಲಸ ಮಾಡಲಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಗೋ ಸಾಗಾಟ ಆಗುವಾಗ ಎಲ್ಲರೂ ಇದ್ರು ಅಂತ ಅವನು ಎದುರು ನಿಂತಿರ್ಬೋದು. ಅವನು ಹಿಂದೂಗಳ ವಿರುದ್ಧನೇ ಹೋರಾಟ ಮಾಡಿರುವಂಥದ್ದು. ಶನಿ ಪೂಜೆಯಲ್ಲಿ ಅವರ ಶನಿ ಬಿಡಿಸಿದ್ದು ಕೂಡ ನೀವು ನೋಡಿದ್ದೀರಿ ಅಂತ ಕಾಣುತ್ತೆ ಸರ್. ನಮಗೆ ಎನ್ಕೌಂಟರ್ ಮಾಡಲಿಕ್ಕೆ ಆ ಮುಸ್ಲಿಂ ಭಯೋತ್ಪಾದಕರಿದ್ದಾರಲ್ಲ, ಅವರು ಭಾರಿ ಸಂಖ್ಯೆಯಲ್ಲಿದ್ದಾರೆ. ಅವರದ್ದೆಲ್ಲ ಆದ ಮೇಲೆ ಮತ್ತೆ ನೋಡ್ತೀವಿ ಅಗತ್ಯ ಬಿದ್ದರೆ. ಆದರೆ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತ ಪುತ್ತಿಲ ನೋವು ಎಂಬ ಟ್ರಂಪ್ ಕಾರ್ಡ್ ಬಳಸಿ ಇಡೀ ಪುತ್ತೂರು ಕ್ಷೇತ್ರದ ಉದ್ದಗಲಕ್ಕೂ ಸಂಚರಿಸಿ ತನ್ನ ಬೆಂಬಲಿಗರ ಪಡೆಯನ್ನ ಹೆಚ್ಚಿಸಿಕೊಂಡಿದ್ದರು. ಬಳಿಕ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಭದ್ರಕೋಟೆಯನ್ನ ಪುಡಿ ಮಾಡಿ ಕಮಲ ಪಾಲಯವನ್ನ ಚಿಂದಿ ಮಾಡಿ ಬಿಜೆಪಿಗೆ 3ನೇ ಸ್ಥಾನ ಕಳುಹಿಸುವಲ್ಲಿ ಪುತ್ತಿಲ ಹೋರಾಟ ಯಶಸ್ವಿಯಾಗಿತ್ತು. ಬಿಜೆಪಿ ಮತ್ತು ಪುತ್ತಿಲ ಬಂಡಾಯದ ಕದನದಲ್ಲಿ ಕಾಂಗ್ರೆಸ್ ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದುಕೊಂಡಿತು. ವಿಧಾನಸಭಾ ಚುನಾವಣೆಯ ವೀರೋಚಿತ ಸೋಲು ಪುತ್ತಿಲ ಪಾಳಯಕ್ಕೆ ಇನ್ನಷ್ಟು ಶಕ್ತಿ ನೀಡಿ ಅರುಣ್ ಕುಮಾರ್ ಪುತ್ತಿಲ ಲೋಕಸಭೆಗೆ ಎಂದು ಪುತ್ತಿಲ ಪರಿವಾರ ಎಂಬ ಸಂಘಟನೆಯನ್ನ ಹುಟ್ಟುಹಾಕಿತು. ಈ ಸಂಘಟಿತ ಸಮಾಜ ಶಕ್ತಿಗೆ ಒಂದು ಒಳ್ಳೆಯ ರೂಪ ಕೊಡಬೇಕು ಅನ್ನುವ ಆಲೋಚನೆಯಲ್ಲಿ ಇವತ್ತು ಅನಾವರಣಗೊಳ್ಳುತ್ತಾ ಇದೆ ಒಂದು ಸುಂದರವಾದ ಸಂಘಟನೆ ಪುತ್ತಿಲ ಪರಿವಾರ. ಪುತ್ತಿಲ ಪರಿವಾರದ ಮೂಲಕ ಹಿಂದುತ್ವವನ್ನು ಮುಂದಿಟ್ಟು ಅದರ ಮೂಲಕ
ಪುತ್ತೂರಿನಲ್ಲಿ ಸ್ಥಳೀಯ ಚುನಾವಣೆಯನ್ನು ಸ್ಪರ್ಧಿಸಿ ಬಿಜೆಪಿಗೆ ಬಿಸಿ ಮುಟ್ಟಿಸುತ್ತಲೇ ಇದ್ದರು. ಈ ಹಠಾತ್ ಬೆಳವಣಿಗೆಯಿಂದ ಪುತ್ತಿಲ ಪರಿವಾರ ಹಾಗೂ ಬಿಜೆಪಿ ಕಾರ್ಯಕರ್ತರು ಪುತ್ತೂರಿನಲ್ಲಿ ಹಾವು ಮುಂಗುಸಿಯಾಗಿದ್ದರು. ಗಲಾಟೆಗಳು ನಡೆದು ಪುತ್ತೂರು ಠಾಣೆಯಲ್ಲಿ ಕೇಸ್ಗಳು ದಾಖಲಾದವು. ಆದರೆ ಇದಕ್ಕೆ ಎದೆಗುಂದದ ಪುತ್ತಿಲ ಪರಿವಾರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ತನ್ನ ಆಧಿಪತ್ಯ ವಿಸ್ತರಿಸಲು ಮುಂದಾದರು. ಈ ಮೂಲಕ ಲೋಕಸಭೆ ಚುನಾವಣೆ ಟಿಕೆಟ್ ಮೇಲೆ ಕಣ್ಣು ಇಟ್ಟಿದ್ದರು. ಈ ನಡುವೆ ಬಿಜೆಪಿ ಪುತ್ತಿಲ ಪರಿವಾರದ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟುಬಿಟ್ಟಿದ್ದರು. ಯಾವಾಗ ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಆಕ್ಟಿವ್ ಆದ ಬಿಜೆಪಿ ಅರುಣ್ ಕುಮಾರ್ ಪುತ್ತಿಲರನ್ನು ಬಿಜೆಪಿ ಸೇರ್ಪಡೆಗೆ ಪ್ರಯತ್ನ ಆರಂಭಿಸಿದರು. ಆದರೆ ಪುತ್ತೂರು ಬಿಜೆಪಿಗೆ ಅರುಣ್ ಕುಮಾರ್ ಪುತ್ತಿಲ ವಿರುದ್ಧ ಸಿಟ್ಟು ಮಾತ್ರ ಹಾಗೆಯೇ ಇತ್ತು. ಯಾವುದೋ ಕಾರಣಕ್ಕೂ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ಸೇರ್ಪಡೆಯಾಗಬಾರದೆಂದು ಮಾಜಿ ಶಾಸಕರು ಸೇರಿದಂತೆ ಎಲ್ಲ ಬಿಜೆಪಿ ಮುಖಂಡರು ಬಿಗಿಪಟ್ಟು ಹಿಡಿದಿದ್ದರು. ಸಂಬಂಧಪಟ್ಟ ಅದೇ ನಮ್ಮದು ಪಕ್ಷಕ್ಕೆ ಬರೋದಕ್ಕೆ ನಾವು ಸ್ವಾಗತ. ಆದರೆ ಷರತ್ತು ಇಲ್ಲದೆ ನಿಶ್ಶರ್ಥವಾಗಿ ಬರಬೇಕು. ಮತ್ತು ಅವರು ಏನು ಸಂಘಟನೆಯನ್ನು ಕಟ್ಟಿಕೊಂಡಿದ್ದಾರೋ ಆ ಸಂಘಟನೆಯನ್ನು ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡಿ ಮತ್ತೆ ಪಕ್ಷಕ್ಕೆ ಸೇರ್ಪಾಡು ಮಾಡಬೇಕು. ಪುತ್ತೂರು ಬಿಜೆಪಿಯ ಪಟ್ಟು ರಾಜ್ಯ ಬಿಜೆಪಿಗೆ ತಲೆನೋವಾಗಿ ಪರಿಣಮಿಸಿತ್ತು. ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಆಯ್ಕೆಯಾದರೂ ಪುತ್ತಿಲ ಪರಿವಾರದ ಜೊತೆ ಬಿಜೆಪಿ ಮಾತುಕತೆ ಮುಂದುವರಿಸಿತ್ತು. ಈ ನಡುವೆ ಬಿಜೆಪಿ ಸೇರ್ಪಡೆಗೆ ಷರತ್ತು ಹಾಕಿದ್ದ ಪುತ್ತಿಲ ಪರಿವಾರ ಪುತ್ತೂರು ಮಂಡಲ ಅಧ್ಯಕ್ಷ ಸ್ಥಾನಕ್ಕೆ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ನೀಡಬೇಕೆಂದು ಹಠ ಹಿಡಿದು ಕುಳಿತಿತ್ತು. ಅದು ಸಾಧ್ಯವಿಲ್ಲ ಎಂದು ಖಡಕ್ಕಾಗಿ ಬಿಜೆಪಿ ಹೇಳಿದ ಬೆನ್ನಲ್ಲೇ ಪಕ್ಷೇತರರಾಗಿ ಲೋಕಸಭೆಗೆ ಚುನಾವಣೆಗೆ ನಿಲ್ಲುವುದಾಗಿ ಪುತ್ತಿಲ ಪರಿವಾರ ಘೋಷಣೆ ಮಾಡಿತು. ಮತದಾರರ ಭಾವನೆಗೂ ನಾವು ಗೌರವ ಕೊಡ್ತೇವೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧಿಸ್ತಾರೆ. ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ನಾವೆಲ್ಲರೂ ಸೇರಿ ಸಂಭ್ರಮಿಸುವ ದಿನ ಬರಲಿ. ಇದೇ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರನ್ನು ಬದಲಿಸಿ ಹೊಸ ಮುಖ ನಿವೃತ್ತ ಸೇನಾನಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರನ್ನು ಆಯ್ಕೆ ಮಾಡಿತು. ಇದರ ಜೊತೆಗೆ ರಾಜ್ಯ ಬಿಜೆಪಿ ಪುತ್ತಿಲ ಪರಿವಾರದ ಜೊತೆ ಮಾತುಕತೆ ಮುಂದುವರಿಸಿತ್ತು. ಅಚ್ಚರಿ ಎಂಬಂತೆ ಬಿಜೆಪಿಯ ಹಿರಿಯ ನಾಯಕರ ಮಧ್ಯಸ್ಥಿಕೆಯಲ್ಲಿ ಪುತ್ತಿಲ ಪರಿವಾರ ಬಿಜೆಪಿಯೊಂದಿಗೆ ನಿಶರ್ತವಾಗಿ ವಿಲೀನಕ್ಕೆ ಒಪ್ಪಿಗೆ ಕೊಟ್ಟಿತು. ಪ್ರಸ್ತುತ ಯಾವುದೇ ಷರತ್ತುಗಳಿಲ್ಲದೆ ಪುತ್ತಿಲ ಪರಿವಾರ ಬಿಜೆಪಿಯೊಂದಿಗೆ ವಿಲೀನಗೊಂಡಿದೆ. ಶಾಸಕನಾಗಲು ಬಂಡಾಯ ಎದ್ದಿದ್ದ ಅರುಣ್ ಕುಮಾರ್ ಪುತ್ತಿಲ ಇದೀಗ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತರಾಗಿದ್ದಾರೆ. ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆಗೆ ಅಖಾಡಕ್ಕೂ ಇಳಿದಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್.